ಹೌಂದೇರಾಯನ ಉಲ್ಲಗ ಇದೊಂದು ನಮ್ಮ ಕರಾವಳಿ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರ. ಬ್ರಹ್ಮಾವರದಿಂದ ಮೈನೂರಿನವರೆಗೆ ಸಾಮಾನ್ಯವಾಗಿ ತುಳಸಿ ಪೂಜೆ, ವಸಂತ ಪೂಜೆಗಳಂದು ಉಡುಪಿ, ಮಂಗಳೂರಿನ ಕೆಲವು ಗರುಡಿಗಳಲ್ಲಿ ವಾರ್ಷಿಕ ಅಗೇಲು ಸೇವೆಯೆಂದು ಈ ನೃತ್ಯ ಸೇವೆಯನ್ನು ನಡೆಸುವ ಸಂಪ್ರದಾಯವಿದೆ. ಈ ಎರಡು ಕಡೆಯ ನೃತ್ಯ ಪ್ರಕಾರಗಳಲ್ಲಿ ಅಲ್ಪ ಸ್ವಲ್ಪ ಭಿನ್ನತೆಗಳು ವೇಷಭೂಷಣ ಹಾಗೂ ನರ್ತನ ಶೈಲಿಗಳಲ್ಲಿ ಇವೆ. ಬ್ರಹ್ಮಾವರದಾಚೆ ಕುಣಿಯುವವರೇ ಹಾಡಿದರೆ, ಉಡುಪಿಯಲ್ಲಿ ಹಾಡುವವರೊಬ್ಬರು ಮುಂದೆ ಹಾಡುತ್ತಾ ಸಾಗಿದರೆ ಕುಣಿಯುವವರು ಹಿಂಬಾಲಿಸುತ್ತಾರೆ. ನಶಿಸಿ ಹೋಗುವ ಅಪಾಯದಂಚಿನಲ್ಲಿರುವ ಈ ಜಾನಪದ ಕಲಾ ಪ್ರಕಾರವನ್ನು ಉಳಿಸಿ ಬೆಳೆಸುವಲ್ಲಿ ಶ್ರೀ ಗುರುಮಾರುತಿ ಹೌಂದೇರಾಯನ ಜಾನಪದ ನೃತ್ಯ ತಂಡ, ರಿಜಿಸ್ಟರ್ಡ್ ಪಾರಂಪಳ್ಳಿ, ಸಾಲಿಗ್ರಾಮ ಇವರ ಪ್ರಯತ್ನ ವಿಶೇಷವಾದ್ದು. ಇತ್ತೀಚೆಗೆ ಗುಳ್ಮಿ ಸಾಸ್ತಾನದ ಶ್ರೀಮತಿ ಚಿಕ್ಕು ಪೂಜಾರ್ತಿಯವರ ಮನೆಯಲ್ಲಿ 14/1/2021 ತುಳಸಿ ಪೂಜೆಯ ಸಂದರ್ಭದಲ್ಲಿ ನಡೆದ ಈ ನೃತ್ಯ ಸೇವೆಯ ವಿಡಿಯೋ ಚಿತ್ರೀಕರಣ ಇಲ್ಲಿದೆ. ಇಡೀ ನೃತ್ಯವು 6 ಸಂಧಿಗಳನ್ನೊಳಗೊಂಡಿದೆ. ಓಲಗ ಸಂಧಿಯಿಂದ ಆರಂಭಗೊಂಡ ನೃತ್ಯವು ಬ್ಯಾಂಟಿ ಅಥವಾ ಬೇಟೆ ಸಂಧಿ, ಕೋಡಂಗಿ ಸಂಧಿ, ಶಿವರಾಮ ಸಂಧಿ, ಕೋಲಾಟ ಸಂಧಿಗಳಲ್ಲಿ ಸಾಗುತ್ತಾ ಅರ್ಪಿತ ಸಂಧಿಯಲ್ಲಿ ಕೊನೆಗೊಳ್ಳುವುದು. ನಮ್ಮ ಸಂಸ್ಕೃತಿಯ ಭಾಗವಾಗಿರುವ, ನಶಿಸಿ ಹೋಗುವ ಅಪಾಯದಲ್ಲಿರುವ ಈ ನೃತ್ಯ ಪ್ರಕಾರವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದು. ಓಲಗ ಸಂಧಿ. ಆರಂಭದ ಈ ಸಂಧಿಯಲ್ಲಿ ರಾಜನ ಮನೆದೇವರ ಹರಕೆ ಸಂದಾಯವಾಗದೆ ಉಳಿದದ್ದು, ಅದನ್ನು ತೀರಿಸುವಂತೆ ರಾಜನಿಗೆ ಕನಸಾದದ್ದು, ರಾಜ ಆಮೇಲೆ ಹರಕೆಯನ್ನು ತೀರಿಸಿದ್ದು. ಈ ರೀತಿ ಹಾಡು ಸಾಗುತ್ತದೆ. ಹೌದೇ ರಾಯ್ನು ವಾಲ್ಗುವ ಶಿವರಾಮನ ಸೃಷ್ಟಿಯಲ್ಲಿ ಹೌದೇ
ಯೋಚನೆ ಮಾಡಿಕೊಂಡು ನಮ್ಮ ಬಂಟನ ಕರೀತಾರೆ, ಕಾಲ ಭೈರವನ ಕರೀತಾರೆ, ಕರೆದು ಅಪ್ಪಣೆ ಕೊಡುತ್ತಾರೆ, ಸೂಚನೆ ಹೇಳುತ್ತಾರೆ. ಈ ಕೇರಿ ಸೀಮೆಯಲ್ಲಿ ಪರಶುರಾಮನ ಸೃಷ್ಟಿಯಲ್ಲಿ ನಮ್ಮ ಭಕ್ತರ ಮನೆಯಲ್ಲಿ ಹರಕೆ ಎನ್ನುವುದೇ ವಂಚನೆಯಾಗಿ ಆಯ್ತಲ್ಲ, ನನ್ನ ಮುಡಿಪು ಎನ್ನುವುದೇ ಹಿಂದೆ ಬಿದ್ದು ಆಯ್ತಲ್ಲ ಎಂದು ಸೂಚನೆ ಹೇಳುವಾಗ ಸ್ವಾಮಿಯ ಬಂಟನೆನ್ನುವರೇ ಕಾಲ ಭೈರವ ಸ್ವಾಮಿಯೋ ನಿನ್ನ ಮಡಿಯನ್ನಿಟ್ಟುಕೊಂಡು ನನ್ನ ನಾಮದಿರಿಸಿಕೊಂಡು ಹಾವೆನ್ನುವುದೇ ಬಲದ ಕೈಯಲ್ಲಿ ಹಿಡಕೊಂಡು ಹುಲಿಯ ಚರ್ಮವ ಹೊತ್ತುಕೊಂಡು ಸಂಕಟಾಗತೆ ಎನ್ನುವುದೇ ಹೆಗಲ ಮೇಲೆ ಇರಿಸಿಕೊಂಡು ನಿಷ್ಠೂಲವೆನ್ನುವುದೇ ಕಂಚಳ ಸಂದಿಯಲ್ಲಿಟ್ಟುಕೊಂಡು ಮೇಲಿನ ದಾರಿ ಬಿಸಿಲೆಂದು ಕೆಳಗಿನ ದಾರಿ ಕೆಸರೆಂದು ಇವರ ಮಾರ್ಗದಿ ಬರುತ್ತಾರೆ ಭಕ್ತಿ ಒಂಥರವನೆಂದೇ ಹಿಂದೂವನಾದ ಮುಂದೆಲ್ಲ ಹುಲಿಯ ಚರ್ಮವ ಹಸುವಾರೋ ಸುಖದಲ್ಲಿ ಕಸಿಕೊಂಡು ಸಂಕಟಾಗತೆ ಹಿಡಿಯುವರು, ಪಂಚಜನ್ಯ ಊದುವರು, ಹೆಣ್ಣಿನ ಬಾರಿ ಉದುವಾಗ ಶರದೆಯಕ್ಕೆ ಹರಬೇಕೆ, ಎರಡನೇ ಬಾರಿ ಉದುವಾಗ ಭೂಮಿ ಬಾಯಿ ಬಿಡಬೇಕೆ, ಮೂರನೇ ಬಾರಿ ಉದುವಾಗ ಭಕ್ತಿ ಉಂಟರೆನ್ನುವರೇ ಮಧ್ಯರಾತ್ರಿಯ ವೇಳೆಯಲ್ಲಿ ಮರೆತು ನೀದೆಗೆಯುವಾಗ ಅಪ್ಪನ ಸೂಚನೆಯಾಯ್ತಲ್ಲ, ಏನು ಸೂಚನೆ ಹೇಳುತ್ತಾರೆ. ಯಾರು ಮಕ್ಕಳ ಮನೆಯಲ್ಲಿ, ಯಾರು ಮಕ್ಕಳ ಮಠದಲ್ಲಿ ದಾಸೈನಾರ್ ಬಂದ್ರಲ್ಲ, ದಾಸರಿಗೆ ಪರಡಿ ಕೊಡಬೇಕು ಎಂದು ಸೂಚನೆ ಹೇಳುವಾಗ ಭಕ್ತಿ ಒಂಥರ ಮಾಡದೆಯೋ ಪತಿಗೆ ಪಟ್ಟು ಪತಿಯವರು ಒಂದು ಸೇರು ಅಕ್ಕಿಯ ಒಂದು ತೆಂಗಿನ ಫಲವನ್ನ ಒಂದು ಸವತೆಯ ಹಣ್ಣನ್ನ ಇಷ್ಟೊಂದನ್ನ ಕೊಡಿಕೊಂಡು
ಹೌದರಾಯ್ನು ವಾಗುವ ಇಲ್ಲಿಗಾಗಿ ಹಗುವಾಗ ಹೌದರಾಯ್ನು ವಾಗುವ ಜೋಯಿಸರೆನ್ನುವರೇ ಹೌದರಾಯ್ನು ವಾಗುವ ಈ ಹಣ್ಣದ ಚಾವಡಿ ಮೇಲಲ್ಲ ಹೌದರಾಯ್ನು ವಾಗುವ ಭೂಮಿಯಾಲಯ ಮೇಲೀಗ ಹೌದರಾಯ್ನು ವಾಗುವ ಈ ಮುದ್ದು ಮಗನ ಕುಡಿಕೊಂಡು ಹೌದರಾಯ್ನು ವಾಗುವ ಮುದ್ದ ನಾಡುತ್ತಿರುವಾಗ ಹೌದರಾಯ್ನು ವಾಗುವ ಭಕ್ತಿವಂತರವರ ಕಂಡು ಹೌದರಾಯ್ನು ವಾಗುವ ಎಂತ ಕೇಳುವಾಗ ಹೌದರಾಯ್ನು ವಾಗುವ ಭಕ್ತಿವಂತರೆನ್ನುವರೇ ಹೌದರಾಯ್ನು ವಾಗುವ ಬಿದ್ದು ಶರಣು ಮಾಡಿಕೊಂಡು ಹೌದರಾಯ್ನು ವಾಗುವ ಇನ್ನು ನಾನು ಬರಲಿಲ್ಲ ಹೌದರಾಯ್ನು ವಾಗುವ ಎತ್ತು ನಾನು ಬರಲಿಲ್ಲ ಹೌದರಾಯ್ನು ವಾಗುವ ರಾತ್ರಿಯೊಳೊಂದು ಸಪನಾಮು ಹೌದರಾಯ್ನು ವಾಗುವ ಕೇಡು ಸಪನಾಮು ಹೌದರಾಯ್ನು ವಾಗುವ ಗುರು ಮನೆಸಿ ಕಟ್ಟಿಸೆ ಹೌದರಾಯ್ನು ವಾಗುವ ಬಾಯಿಯ ಶ್ವಾಸವೆನ್ನುವುದೇ ಹೌದರಾಯ್ನು ವಾಗುವ ಆಡಲಿಕ್ಕೆ ಬರಲಿಲ್ಲ ಹೌದರಾಯ್ನು ವಾಗುವ ಮುಗಿನ ಶ್ವಾಸವೆನ್ನುವುದೇ ಹೌದರಾಯ್ನು ವಾಗುವ ಏಳಿಕೆ ಬರಲಿಲ್ಲ ಹೌದರಾಯ್ನು ವಾಗುವ ಕೃಷ್ಣನ ನೋಡಬೇಕು ಹೌದರಾಯ್ನು ವಾಗುವ ಹುಟ್ಟಿದ ವಿವರ ತಿಳಿಬೇಕು ಹೌದರಾಯ್ನು ವಾಗುವ ಎಂದು ಸೂಚನೆ ಹೇಳುವಾಗ ಹೌದರಾಯ್ನು ವಾಗುವ ಭಲ್ಲ ಜಯಿಸರೆನ್ನುವರೇ ಹೌದರಾಯ್ನು ವಾಗುವ ಸಣ್ಣದ ಚಾವಡಿ ಮೇಲೀಗ ಹೌದರಾಯ್ನು ವಾಗುವ ತಮ್ಮ ಮಡದಿಯ ಕರೀತಾರೆ ಹೌದರಾಯ್ನು ವಾಗುವ ನಿತ್ಯ ಕಾಲ ಹೊನ್ನಮ್ಮ ಹೌದರಾಯ್ನು ವಾಗುವ ಚಾವಡಿಯ ಮನೆಯುತ್ತಾರೆ ಹೌದರಾಯ್ನು ವಾಗುವ ಎಂದು ಸೂಚನೆ ಹೇಳುವಾಗ ಹೌದರಾಯ್ನು ವಾಗುವ ಭಲ್ಲ ಜಯಿಸರ ಮಡದಿಯೋ ಹೌದರಾಯ್ನು ವಾಗುವ ಚಾವಡಿಯ ಮನೆಯು ತರುತ್ತಾರೆ ಹೌದರಾಯ್ನು ವಾಗುವ ಹರಳನ್ನ ಹಾಕಿ ನಡುವಾಗ ಹೌದರಾಯ್ನು ವಾಗುವ ಒದಗಿ ಬಂದ ಫಲವಾದು ಹೌದರಾಯ್ನು ವಾಗುವ ನಿಮ್ಮ ಮನೆತನದಲ್ಲಿ ಹೌದರಾಯ್ನು ವಾಗುವ ಸ್ವಾಮಿಯ ಹರಕೆ ಎನ್ನುವುದೇ ಹೌದರಾಯ್ನು ವಾಗುವ ಹಿಂದೆ ಹೋಯ್ತಲ್ಲ ಹೌದರಾಯ್ನು ವಾಗುವ ಸ್ವಾಮಿಗೆ ಸೇರಿಸಬೇಕು ಹೌದರಾಯ್ನು ವಾಗುವ ಎಂದು ಹಣ ಕೊಡುವಾಗ ಹೌದರಾಯ್ನು ವಾಗುವ ಬುದ್ಧಿವಂತರೆನ್ನುವರೇ ಹೌದರಾಯ್ನು ವಾಗುವ ಅಪ್ಪಣಂಗಳ ವಹಿಸ್ಕೊಂಡು ಹೌದರಾಯ್ನು ವಾಗುವ ಮನೆಗೆ ಹಿಂತಿರುಳಿ ಬಂದೀಗ ಹೌದರಾಯ್ನು ವಾಗುವ ಹಾಗೆ ಲಕ್ಷ್ಮಿಯ ಕರೀತಾರೆ ಹೌದರಾಯ್ನು ವಾಗುವ ಅಣ್ಣ ತಮ್ಮರ ಕರೀತಾರೆ ಹೌದರಾಯ್ನು ವಾಗುವ ಅಕ್ಕ ತಂಗಿರ ಕರೀತಾರೆ ಹೌದರಾಯ್ನು ವಾಗುವ ಸೂಚನೆ ಹೇಳಿಕೊಂಡು ಹೌದರಾಯ್ನು ವಾಗುವ ವಾರ ವಾರ ದಿನದಲ್ಲಿ ಹೌದರಾಯ್ನು ವಾಗುವ ವಾರ ಒಳ್ಳೆಯ ದಿನದಲ್ಲಿ ಹೌದರಾಯ್ನು ವಾಗುವ ಶುಕ್ರವಾರ ದಿನದಲ್ಲಿ ಹೌದರಾಯ್ನು ವಾಗುವ ಭಕ್ತರು ತೆಗೆದುಕೊಂಡು ಹೌದರಾಯ್ನು ವಾಗುವ ಹಿರಿಯವರೆಲ್ಲ ಕುಡಿಕೊಂಡು ಹೌದರಾಯ್ನು ವಾಗುವ ಹಿರಿಯವರೆಲ್ಲ ತಿರುಕೊಂಡು ಹೌದರಾಯ್ನು ವಾಗುವ ಸಂಜೆ ಕಾಯಿ ಉಳಿವಾಗ ಹೌದರಾಯ್ನು ವಾಗುವ ಮುಂದಲ ಗಿರಿಯ ಸ್ವಾಮಿಯೋ ಹೌದರಾಯ್ನು ವಾಗುವ ಒಟ್ಟಾಗಿ ಹೌದರಾಯ್ನು ವಾಗುವ ಭಕ್ತರು ಯೋಚನೆ ಪಡ್ತಾರೆ ಹೌದರಾಯ್ನು ವಾಗುವ ಕಟ್ಟಿದರಲ್ಲೇ ಕರೆಯಲಿ ಹೌದರಾಯ್ನು ವಾಗುವ ಬಿತ್ತಿದರಲ್ಲೇ ಬೆಳೆಯಲಿ ಹೌದರಾಯ್ನು ವಾಗುವ ಮುಂದಕ್ಕೆ ಪೂರ್ವವಾಗಲಿ ಹೌದರಾಯ್ನು ವಾಗುವ ಎಂದು ಹರಕೆ ಪಡಿಕೊಂಡು ಹೌದರಾಯ್ನು ವಾಗುವ ಹುಲ್ಲ ಮನೆಯ ಬಿಟ್ಟೀಗ ಹೌದರಾಯ್ನು ವಾಗುವ ಮುಂದಿನ ಮನೆಗೆ ತರುತ್ತಾರೆ ಹೌದರಾಯ್ನು ವಾಗುವ ಮುಂದಲ ಗಿರಿಯ ತರುತ್ತಾರೆ ಹೌದರಾಯ್ನು ವಾಗುವ ಶ್ರೀರಾಮ ಗೋವಿಂದ ಎನ್ನಿ ಗೋವಿಂದ 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 ಶ್ರೀರಾಮ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ 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 ಶ್ರೀರಾಮ ಗೋವಿಂದ ಎನ್ನಿ ಗೋವಿಂದ 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 ಬ್ಯಾಂಟಿ ಸಂಧಿ ಬೇಟೆಯ ಹಾಡು ಔಂದೇರಾಯನ ಆಳ್ವಿಕೆಯ ಕಾಲದಲ್ಲಿ ಪ್ರಜೆಗಳ ಬೆಳೆ ಆಸ್ತಿ ಜೀವಹಾನಿ ಮಾಡುವ ಮೃಗಗಳ ಬೇಟೆಯಾಡುವುದನ್ನು ಬೇಟೆಯಲ್ಲಿ ಸಹಕರಿಸಿದವರಿಗೆ ಬೇಟೆ ಮಾಡಿದ ಮೃಗಗಳ ಮಾಂಸವನ್ನು ಹಂಚುವುದನ್ನು ಮೈನವಿರೇಳಿಸುವಂತೆ ಈ ಭಾಗದಲ್ಲಿ ಹಾಡಿ ನರ್ತಿಸಲಾಗುವುದು. ಹೌದರಾಯ್ನು ಬ್ಯಾಟಿಯ ಹೌದರಾಯ್ನು ಬ್ಯಾಟಿಯ ಗಣಪತಿ ಹಿಂದೂ ಭೇಟಿಯ ಹೌದರಾಯ್ನು ಬ್ಯಾಟಿಯ ಭೇಟಿಯ ಹೌದರಾಯ್ನು ಬ್ಯಾಟಿಯ ಬ್ರಹ್ಮ ವಿಷ್ಣುರಿ ಭೇಟಿಯ ಹೌದರಾಯ್ನು ಬ್ಯಾಟಿಯ ಮಂಜುನಾಥನಿ ಭೇಟಿಯ ಹೌದರಾಯ್ನು ಬ್ಯಾಟಿಯ ಮಂದಲಗಿರಿಗೆ ಭೇಟಿಯ ಹೌದರಾಯ್ನು ಬ್ಯಾಟಿಯ ಗೋಷ್ಠರಿ ಭೇಟಿಯ ಹೌದರಾಯ್ನು ಬ್ಯಾಟಿಯ ಅಮ್ಮನವರಿಗೆ ಭೇಟಿಯ ಹೌದರಾಯ್ನು ಬ್ಯಾಟಿಯ ಪಾರ್ವತಮ್ಮನ ಭೇಟಿಯ ಹೌದರಾಯ್ನು ಬ್ಯಾಟಿಯ ದ್ರೌಪದಿ
ನೋಡುತ್ತಾರೆ ಹೌದರಾಯ್ನು ಭೇಟಿಯ ಬಿಸಿಲನ್ನೆಲ್ಲ ನೋಡುವಾಗ ಹೌದರಾಯ್ನು ಭೇಟಿಯ ಬಿಸಿಲನ್ನೆಲ್ಲ ಎಂಬುದ ಹೌದರಾಯ್ನು ಭೇಟಿಯ ಸೂಜು ಭೇದೆಯದುವಲ್ಲ ಹೌದರಾಯ್ನು ಭೇಟಿಯ ಸೋಹಿಸಿ ನೋಡುತ್ತಾರೆ ಹೌದರಾಯ್ನು ಭೇಟಿಯ ಸೋಹಿಸಿ ನೋಡುವಾಗ ಹೌದರಾಯ್ನು ಭೇಟಿಯ ಈ ಹಾಲು ಹಣ್ಣುಗಳೆಂಬುದ ಹೌದರಾಯ್ನು ಭೇಟಿಯ ಕಡಿದಂಗೆ ಹೌದರಾಯ್ನು ಭೇಟಿಯ ನೀರು ಸಹಾಲಿ ಎಂಬುದ ಹೌದರಾಯ್ನು
ಮಂದಿಗ ಹೌದರಾಯ್ನು ಭೇಟಿಯ ಒಕ್ಕುಲ ಕರೆದು ಕೇಳ್ತಾರ ಹೌದರಾಯ್ನು ಭೇಟಿಯ ಏನೋ ಸೂಚನೆ ಕೊಡ್ತಾರ ಹೌದರಾಯ್ನು ಭೇಟಿಯ ಏನೋ ಬಹಂದ ಒಕ್ಕೂಲ ಹೌದರಾಯ್ನು ಭೇಟಿಯ ಎಂತೂ ಬಹಂದ ಒಕ್ಕೂಲ ಹೌದರಾಯ್ನು ಭೇಟಿಯ ಈ ಬಂದ ಕಾರಣ ಹೇಳ್ಕೊಂಡೆ ಹೌದರಾಯ್ನು ಭೇಟಿಯ ನಿನಗೆ ಬಂದಂತ ಕಷ್ಟವ ಹೌದರಾಯ್ನು ಭೇಟಿಯ ನನಗೆ ಬಂದಂತಾಯ್ತಲ್ಲ ಹೌದರಾಯ್ನು ಭೇಟಿಯ ನೀನು ಮಹಾನ ಭೇದಲ್ಲ ಹೌದರಾಯ್ನು ಭೇಟಿಯ ಇಷ್ಟೊಂದು ಯೋಚನೆ ಹೇಳುವಾಗ ಹೌದರಾಯ್ನು ಭೇಟಿಯ ಶ್ರೀಮಂತರೆಂಬಹುರ ಹೌದರಾಯ್ನು ಭೇಟಿಯ ಕಣ್ಣಲ್ಲಿ ನೀರು ಸಿಡಿಸುತ್ತ ಹೌದರಾಯ್ನು ಭೇಟಿಯ ಏನನ್ನ ಹಾನು ಬರಲಿಲ್ಲ ಹೌದರಾಯ್ನು ಭೇಟಿಯ ಎಂತೂ ಹಾನು ಬರಲಿಲ್ಲ ಹೌದರಾಯ್ನು ಭೇಟಿಯ ನಾನು ಮಾಡಿದ ಪೈರಲ್ಲ ಹೌದರಾಯ್ನು ಭೇಟಿಯ ದೊಡ್ಡ ಕಾಡಿನ ಸಾಧವಲೆ ಹೌದರಾಯ್ನು ಭೇಟಿಯ ಸಾಗುಂಬ್ರಹವೆಂಬುದ ಹೌದರಾಯ್ನು ಭೇಟಿಯ ನೀನೆಂದು ಹಾಳು ಮಾಡುವಲ್ಲ ಹೌದರಾಯ್ನು ಭೇಟಿಯ ತಿಂದು ನಾಷ್ಟ ಮಾಡ್ಕೊಲ್ಲ ಹೌದರಾಯ್ನು ಭೇಟಿಯ ಕಾಲದಲ್ಲಿ ಇಷ್ಟಲ್ಲ ಹೌದರಾಯ್ನು ಭೇಟಿಯ ಈ ಪೈರು ಹಲವೆಂಬುದ ಹೌದರಾಯ್ನು ಭೇಟಿಯ ನಿಮಗೆ ಒಪ್ಪಿಸಿ ಬಿಡುತ್ತೇನೆ ಹೌದರಾಯ್ನು ಭೇಟಿಯ ನಾನು ಊರ ಬಿಡುತ್ತೇನೆ ಹೌದರಾಯ್ನು ಭೇಟಿಯ ಪಾರ ಭಾಗಣಿಸಿರುತ್ತೇನೆ ಹೌದರಾಯ್ನು ಭೇಟಿಯ ನನಗೆ ಅಪ್ಪಣೆ ಕೊಡಬೇಕೆ ಹೌದರಾಯ್ನು ಭೇಟಿಯ ಇಷ್ಟೊಂದು ಯೋಚನೆ ಹೇಳುವಾಗ ಹೌದರಾಯ್ನು ಭೇಟಿಯ ಈ ಭಕ್ತಿವಂತರ ದನಿಗಹಳ ಹೌದರಾಯ್ನು ಭೇಟಿಯ ಈ ಒಕ್ಕುಲಿಗೆ ಅಭಯವ ಕೊಡುತ್ತಾರೆ ಹೌದರಾಯ್ನು ಭೇಟಿಯ ಏನಂತ ಅಭಯವ ಕೊಡುತ್ತಾರೆ ಹೌದರಾಯ್ನು ಭೇಟಿಯ ತಾಳುತ್ತ ಹಣುವಕ್ಕು ಹುಲ ಹೌದರಾಯ್ನು ಭೇಟಿಯ ಧೈರ್ಯತ್ತ ಹಣುವಕ್ಕು ಹುಲ ಹೌದರಾಯ್ನು ಭೇಟಿಯ ಈ ವರ್ಷದ ಪೈರಲ್ಲ ಹೌದರಾಯ್ನು ಭೇಟಿಯ ನಿನಗೆ ಮಹಾಪಿ ಬಿಡುತ್ತೇನೆ ಹೌದರಾಯ್ನು ಭೇಟಿಯ ನಷ್ಟಪಡಿಸಿದ ಭ್ರಷ್ಟಾನ ಹೌದರಾಯ್ನು ಭೇಟಿಯ ಕಾಲಕ್ಕೆ ಹೋದ ಬ್ರಾಹ್ಮಣ ಹೌದರಾಯ್ನು ಭೇಟಿಯ ನಾನು ಭೇಟಿಯತ್ತೇನೆ ಹೌದರಾಯ್ನು ಭೇಟಿಯ ಎಂದು ಹಗಲು ಬದುಕೊಂಡು ಹೌದರಾಯ್ನು ಭೇಟಿಯ ಈ ಒಲತ್ತ ಹಾಳ ಬಸ್ಕೊಂಡು ಹೌದರಾಯ್ನು ಭೇಟಿಯ ಒಲತ್ತ ಹಾಳ ಬಸ್ಕೊಂಡು ಹೌದರಾಯ್ನು ಭೇಟಿಯ ಹೆಂಗೋಳ ಹೌದರಾಯ್ನು ಭೇಟಿಯ ಒಕ್ಕುಲ ಕರೆದು ಹೇಳುತ್ತಾರೆ ಹೌದರಾಯ್ನು ಭೇಟಿಯ ಈ ವಾರವ ಹರಿದಿರದಲ್ಲೇ ಹೌದರಾಯ್ನು ಭೇಟಿಯ ಈ ವಾರವ ಹರಿದಿರದಲ್ಲೇ ಹೌದರಾಯ್ನು ಭೇಟಿಯ ಶುಕ್ರವಾರ ದಿವಸದಲ್ಲೇ ಹೌದರಾಯ್ನು ಭೇಟಿಯ ನೀನು ಭೇಟಿಗೆ ತೆರಬೇಕ ಹೌದರಾಯ್ನು ಭೇಟಿಯ ಈ ರೊಟ್ಟಿ ಬಹುತ್ತಿ ಕಟ್ಟಬೇಕ ಹೌದರಾಯ್ನು ಭೇಟಿಯ ಎಂದೋ ಸೂಚನೆ ಕೊಡುವಾಗ ಹೌದರಾಯ್ನು ಭೇಟಿಯ ಈ ಭಕ್ತಿವಂತರ ಹಂಪೌರ ಹೌದರಾಯ್ನು ಭೇಟಿಯ ಈ ಬಿದ್ದು ಶರಣ ಮಾಡಿಕೊಂಡ ಹೌದರಾಯ್ನು ಭೇಟಿಯ ಎರಗಿ ಕೈಯ ಮುಟ್ಕೊಂಡು ಹೌದರಾಯ್ನು ಭೇಟಿಯ ಮನೆಗೆ ಹಿಂದಲ್ಲೇ ಬಂದ್ರಲ್ಲ ಹೌದರಾಯ್ನು ಭೇಟಿಯ ಮನೆಗೆ ಹಿಂದಲ್ಲೇ ಬಂದೀಗ ಹೌದರಾಯ್ನು ಭೇಟಿಯ ತಾಯಿ ಲಕ್ಷ್ಮಣ ಕರೀತಾರೆ ಹೌದರಾಯ್ನು ಭೇಟಿಯ ಅಣ್ಣ ತಮ್ಮನ ಕರೀತಾರೆ ಹೌದರಾಯ್ನು ಭೇಟಿಯ ಈ ಹಳ್ಳಿ ಎಂದಿನ ಕರೀತಾರೆ ಹೌದರಾಯ್ನು ಭೇಟಿಯ ಏನು ಸೂಚನೆ ಕೊಡುತ್ತಾರೆ ಹೌದರಾಯ್ನು ಭೇಟಿಯ ನಾನು ಭೇಟಿಗೆ ಕೇಳ್ತೇನೆ ಹೌದರಾಯ್ನು ಭೇಟಿಯ ಈ ರೊಟ್ಟಿ ಬಹುತ್ತಿ ಕಟ್ಟಬೇಕ ಹೌದರಾಯ್ನು ಭೇಟಿಯ ಇಷ್ಟೊಂದು ಯೋಚನೆ ಹೇಳಿಕೊಂಡು
ಮಾಡಿಸ್ಕೊಂಡು ಹೋ ಹೋ ಬೆಟ್ಟಿಯ ಈ ಸ್ವಾಮಿ ಜ್ಞಾನ ಮಾಡುತ್ತಾ ಹೋ ಹೋ ಬೆಟ್ಟಿಯ ಈ ಹೊಲಗಳನ್ನು ಹೋಗುವಾಗ ಹೋ ಹೋ ಬೆಟ್ಟಿಯ ಈ ಸಿಂಗ ಸಾಕುಳು ಎತ್ತಲ್ಲ ಹೋ ಹೋ ಬೆಟ್ಟಿಯ ಈ ಹುಲಿಗಳ ಹಾವಳಿ ಎತ್ತಲ್ಲ ಹೋ ಹೋ ಬೆಟ್ಟಿಯ ಈ ಭಕ್ತಿವಂತರೆಂಬಹುರ ಹೋ ಹೋ ಬೆಟ್ಟಿಯ ಈ ಅವುಗಳಿಗೆ ಭಯವನ್ನು ಇಡುತ್ತಾರೆ ಹೋ ಹೋ ಬೆಟ್ಟಿಯ ಈ ಏನಂತ ಭಯವನ್ನು ಇಡುತ್ತಾರೆ ಹೋ ಹೋ ಬೆಟ್ಟಿಯ ಈ ಸಾಧು ಪ್ರಾಣಿಯಾದಾರ ಹೋ ಹೋ ಬೆಟ್ಟಿಯ ಈ ಓರೈಯಾಗಿ ಹೋಗಬೇಕು ಹೋ ಹೋ ಬೆಟ್ಟಿಯ ಈ ದುಷ್ಟ ಪ್ರಾಣಿಯಾದಾರ ಹೋ ಹೋ ಬೆಟ್ಟಿಯ ಈ ಎದುರು ಬಂದು ಬರಬೇಕು ಹೋ ಹೋ ಬೆಟ್ಟಿಯ ಈ ಎಂದು ಸೂಚನೆ ಕೊಡುವಾಗ ಹೋ ಹೋ ಬೆಟ್ಟಿಯ ಈ ದೊಡ್ಡ ಕಾಡಿನ ಸಾಧವ ಹೋ ಹೋ ಬೆಟ್ಟಿಯ ಈ ಎದುರು ಬಂಡುವಂತಲ್ಲ ಹೋ ಹೋ ಬೆಟ್ಟಿಯ ಈ ಭಕ್ತಿವಂತರೆಂಬಹುರ ಹೋ ಹೋ ಬೆಟ್ಟಿಯ ಸ್ವಾಮಿ ಧ್ಯಾನ ಮಾಡುತ್ತಾ ಹೋ ಹೋ ಬೆಟ್ಟಿಯ ಪ್ರಜನ ಗುರಿಯ ನೋಡಿಕೊಂಡು ಹೋ ಹೋ ಬೆಟ್ಟಿಯ ಈ ಬಿಲ್ ಎತ್ತಿ ಹೊಡಿತಾರ ಹೋ ಹೋ ಬೆಟ್ಟಿಯ ದುಷ್ಟಾಂಬ್ರಹಾಗವೆಂಬುದ ಹೋ ಹೋ ಬೆಟ್ಟಿಯ ಕಹ ತರಿಸಿ ಬಿಟ್ಟಲ್ಲ ಹೋ ಹೋ ಬೆಟ್ಟಿಯ ಸಿದ್ಧ ಮಹಾಕುಲೆಂಬುದ ಹೋ ಹೋ ಬೆಟ್ಟಿಯ ಯಾಹ ಜಾಗದ ಕರ್ತುಗಳಿಗೆ ಹೋ ಹೋ ಬೆಟ್ಟಿಯ ಕೆನ್ನ ಬಿಹಿಗು ಎಂಬುದ ಹೋ ಹೋ ಬೆಟ್ಟಿಯ ಬಂಟ ಬ್ರಹ್ಮರ ಪೂಜಕ್ಕೆ ಹೋ ಹೋ ಬೆಟ್ಟಿಯ ಕೋನೆ ಗೆಂಟೆ ಎಂಬುದ ಹೋ ಹೋ ಬೆಟ್ಟಿಯ ಈ ಕಾಳಿಕ ದೇವಿ ಪೂಜಕ್ಕೆ ಹೋ ಹೋ ಬೆಟ್ಟಿಯ ಹಿಂದಿನಾರು ಎಂಬುದ ಹೋ ಹೋ ಬೆಟ್ಟಿಯ ಮಹಾಗೋಡಿ ಮಗನಿಗೆ ಹೋ ಹೋ ಬೆಟ್ಟಿಯ ಭಕ್ತಿವಂತರೆಂಬಹುರ ಹೋ ಹೋ ಬೆಟ್ಟಿಯ ಕಳಸ ಕಾಲ ಮಾಡಿಕೊಂಡು ಹೋ ಹೋ ಬೆಟ್ಟಿಯ ಗೋವಿಂದ ಗೋವಿಂದ ಎನ್ನುತ್ತಾ ಹೋ ಹೋ ಬೆಟ್ಟಿಯ ಮನೆಗೆ ಹಿಂದೆ ಬಂದ್ರಲ್ಲ ಹೋ ಹೋ ಬೆಟ್ಟಿಯ ಶ್ರೀರಾಮ ಗೋವಿಂದ ಎನ್ನಿ ಗೋವಿಂದ 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 ಅಖಿಲ ಶ್ರೀರಾಮ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ 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 ಶ್ರೀರಾಮ ಗೋವಿಂದ ಎನ್ನಿ ಗೋವಿಂದ 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 ಕೋಡಂಗಿ ಸಂಧಿ ಇದು ಹನುಮಂತ ದೇವರ ಹೊಗಳಿಕೆಯ ಹಾಡು. ಕರಾವಳಿಯ ಜನರಿಗೆ ಕೇವಲ ದೇವರಾಗಿರದೆ ಆತ್ಮೀಯ ಆದರಣೀಯ ನೆಂಟರಂತೆಯೂ ಹನುಮಂತ ದೇವರು ಇರುವುದರಿಂದ ಸಲುಗೆಯಿಂದ ಕೋಡಂಗಿ ಎಂದು ಕರೆದು ಅಣುಕಿಸುತ್ತಾ ರೇಗಿಸುತ್ತಾ ಪೂಜಿಸಿ ಹೊಗಳಿ ಅವನನ್ನು ಸಂತೃಪ್ತಿಪಡಿಸುವುದು ಈ ಭಾಗದ ತಿರುಳು. ಈ ಭಾಗದಲ್ಲಿ ನೃತ್ಯ ತಂಡದ ಒಬ್ಬ ಹಿರಿಯರಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೋಡಂಗಿಯನ್ನು ಆವಾಹಿಸಿ ಅವರಿಂದ ವಿಶಿಷ್ಟ ಕುಣಿತವನ್ನು ಕುಣಿಸಿ ಹನುಮಂತ ದೇವರನ್ನು ತೃಪ್ತಿಪಡಿಸಲಾಗುವುದು. ಸ್ವಾಮಿಗೆ ಎಂದು ಕೋಡಂಗೆ ಹೌದರಾಯನು ಕೋಡಂಗೆ ನಾವು ನೆನೆವ ಕೋಡಂಗೆ ಹೌದರಾಯನು ಕೋಡಂಗೆ ನಮ್ಮ ಕುಲದ ಕೋಡಂಗೆ ಹೌದರಾಯನು ಕೋಡಂಗೆ ದೇವಾದೇವರಿ ಕೋಡಂಗೆ ಹೌದರಾಯನು ಕೋಡಂಗೆ ನಿತ್ಯ ಪ್ರಾಣನಿ ಕೋಡಂಗೆ ಹೌದರಾಯನು ಕೋಡಂಗೆ ಜಾಗದ ಕತ್ತುಗಳಿ ಕೋಡಂಗೆ ಹೌದರಾಯನು ಕೋಡಂಗೆ ಮಂಜುನಾಥನಿ ಕೋಡಂಗೆ ಹೌದರಾಯನು ಕೋಡಂಗೆ ಎಮ್ಮಾನವರಿಗೆ ಕೋಡಂಗೆ ಹೌದರಾಯನು ಕೋಡಂಗೆ ಪಾರ್ವತಮ್ಮನಿ ಕೋಡಂಗೆ ಹೌದರಾಯನು ಕೋಡಂಗೆ ಗೋಪಾಲಮ್ಮನಿ ಕೋಡಂಗೆ ಹೌದ
ಕೋಡಂಗೆ ಗೌಡರಾಯನು ಕೋಡಂಗೆ ಕೋಡಂಗಿ ರಾಯನೆಂಬವನ ಗೌಡರಾಯನು ಕೋಡಂಗೆ ನೀನು ಒಳ್ಳೆ ಕೋಡಂಗೆ ಗೌಡರಾಯನು ಕೋಡಂಗೆ ಮಂದಲಗಿರಿಯ ಮೇಲೀಗ ಗೌಡರಾಯನು ಕೋಡಂಗೆ ಮೈಗಟ್ಟ ಹರಸ್ವಾಮಿಯ ಗೌಡರಾಯನು ಕೋಡಂಗೆ ಮಂದಲಗಿರಿಯ ವಾಸನ ಗೌಡರಾಯನು ಕೋಡಂಗೆ ಎಂದಿನ ರಮಣನ ಗಂಟನ್ನವಂ ಗೌಡರಾಯನು ಕೋಡಂಗೆ ಕದ್ದು ತಿನ್ನಲ ಕೋಡಂಗೆ ಗೌಡರಾಯನು ಕೋಡಂಗೆ ನೀನು ಕಳ್ಳ ಕೋಡಂಗೆ ಗೌಡರಾಯನು ಕೋಡಂಗೆ ನೀನು ಮೋಸ ಕೋಡಂಗೆ ಗೌಡರಾಯನು ಕೋಡಂಗೆ ಸೊಪ್ಪು ತಿನ್ನ ಕೋಡಂಗೆ ಗೌಡರಾಯನು ಕೋಡಂಗೆ ಸೊಪ್ಪು ತಿನ್ನ ಕೋಡಂಗೆ ಗೌಡರಾಯನು ಕೋಡಂಗೆ ಹೇಳಿದ ಹಾಗೆ ಕಳಬೇಕು ಗೌಡರಾಯನು ಕೋಡಂಗೆ ನನ್ನ ಕುಣಿತ ಕುಣಿಬೇಕು ಗೌಡರಾಯನು ಕೋಡಂಗೆ ನಲ್ಲು ಹತ್ತು ಹೊರಬೇಕು ಗೌಡರಾಯನು ಕೋಡಂಗೆ ಗೊಬ್ಬೆ ಕುಣಿತ ಕುಣಿಬೇಕು ಗೌಡರಾಯನು ಕೋಡಂಗೆ ಕೊಡಂಗಿ ರಾಯನೆಂಬವನ ಗೌಡರಾಯನು ಕೋಡಂಗೆ ನಿನ್ನ ಕುಣಿತ ನೋಡ್ಕೊಂಡು ಗೌಡರಾಯನು ಕೋಡಂಗೆ ಮನದಿ ಸಂತೋಷ ಪಟ್ಟುಕೊಂಡು ಗೌಡರಾಯನು ಕೋಡಂಗೆ ನಿನಗೆ ಆಹಾರ ಕೊಡ್ತೇನೆ ಗೌಡರಾಯನು ಕೋಡಂಗೆ ನಿನ್ನ ಆಹಾರ ತೆಗೆದುಕೊಂಡು ಗೌಡರಾಯನು ಕೋಡಂಗೆ ಮನದಿ ಸಂತೋಷ ಪಟ್ಟುಕೊಂಡು ಗೌಡರಾಯನು ಕೋಡಂಗೆ ಮನದಿ ಸಂತೋಷ ಪಟ್ಟುಕೊಂಡು ಗೌಡರಾಯನು ಕೋಡಂಗೆ ಮಂದಲಗಿರಿಗೆ ಸೇರ್ಬೇಕು ಗೌಡರಾಯನು ಕೋಡಂಗೆ ಹೋಯ್ದಾನೆ ಹೋಯ್ದು ಆ ತಿಲಕ್ಷ್ಮೀ ರಮಣಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ 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 ಶ್ರೀರಾಮ ಗೋವಿಂದ ಎನ್ನಿ ಗೋವಿಂದ ಗೋವಿಂದ ಶಿವರಾಮ ಸಂಧಿ. ಜಗದೊಡೆಯನಾದ ಶಿವನನ್ನು ಸ್ತುತಿಸುತ್ತಾ ಹರಿಹರರು ಒಂದೇ ಎಂದು ಸಾರುತ್ತಾ ಶಿವ ಮತ್ತು ರಾಮರನ್ನು ಹೊಗಳುವುದು ಈ ಭಾಗದ ಹಾಡಿನ ವಸ್ತು. ಶಿವನೇ ರಾಮ ಶ್ರೀರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ
ಸದಾ ಶಿವ ರಾಮ ನರಕಕ್ಕೆ ಹೋಗುವುದೆಲ್ಲ ಪರ ಶಿವರಾಮನ ಲೀಲೆ ಇದೆಲ್ಲ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಅಮ್ಮ ನಿಲ್ಲೆಂದು ಬಿಟ್ಟೆ ಜನಕನ ಮಾತಿಗೆ ರಾಜ್ಯ ಬಿಟ್ಟೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಕನ್ನಡ ವಿಷ್ಣು ಕಪಿಯನಿ ಕಂಡೆ ಲೋಕವು ನಿನ್ನ ಎದುರದಿ ಕಳೆದೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಮುಡಿಯಲಿ ಹೊತ್ತ ಶಿವನೇ ಕಣ್ಣಿನಿಂದ ಅಸುರರ ನಿಲ್ಲಿಸಿದೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ನನ್ನ ಕೈಯಲಿಯ ಭಯವ ನೀ ಪಡೆದೆ ಮುಖದ ನಾರೋ ಚರ್ಮವ ನೀನುಟ್ಟೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಹೊಳೆಯಲ್ಲಿ ಸಾಗರ ಬತ್ತಿಸಿದೆ ಕೊಲ್ಲಲು ಬಂದವಗೆ ತ್ರಿಶೂಲವೆಸೆದೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ನನ್ನ ಕೈಯಲಿಯ ಭಯವ ನೀ ಪಡೆದೆ ಮುಖದ ನಾರೋ ಚರ್ಮವ ನೀನುಟ್ಟೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶ್ರೀಖರ ಮಾತ ಪಾಲಿಸಿದೆ ಸಂಭವ ಮುಖ್ಯರ ಮಾತ ಪಾಲಿಸಿದೆ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ದೇವಿಯ ಕನುನನ ರಾಮನು ಪ್ರಿಯನೇ ಶಿವ ಶಿವ ರಾಮನ ಹೊಗಳಿನಿ ನನ್ನ. ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಶ್ರೀರಾಮ್ ರಾಮ್ ಗೋವಿಂದ ಎನ್ನಿ ಗೋವಿಂದೋ ಆದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ವೇದಗಳನ್ನೇ ಉದ್ಧರಿಸಿ ಭೂತಾಳ ಬಿಂದು ತೇಜಾಣಧರಿಗಳಿಗೆ ಗೋವಿಂದ ಎನ್ನಿ ಗೋವಿಂದೋ ಮುದ್ದು ಮೂಡಲಗಿರಿ ಮುಖ್ಯಪ್ರಾಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಕೋಲಾಟ ಸಂಧಿ. ಶ್ರೀಕೃಷ್ಣನ ಲೀಲೆಗಳನ್ನು ಕೊಂಡಾಡುತ್ತಾ ಹಾಡಿ ನಲಿಯುವ ಈ ಭಾಗವು ಮನೋಹರ ಹೆಜ್ಜೆಗಾರಿಕೆಯೊಂದಿಗೆ ಭಕ್ತಿ ಪರಾಕಾಷ್ಠೆಯ ವಾತಾವರಣವನ್ನು ಸೃಷ್ಟಿಸುವುದು. ಗೋವಿಂದ ಗೋವಿಂದ ನನಗೆ ಪುತ್ರನಾಗಿ ಸೀತೆಗೆ ರಮಣನಾಗಿ ಲಕ್ಷ್ಮಣನಿಗೆ ಸೋದರನಾಗಿ ರಾಮನಿಗೆ ಸತ್ವವಾಗಿ ರಾಮದೇವರ ಪಾದಕ್ಕೆ ಗೋವಿಂದ 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 ಮೂಡಗಿರಿ ಮುಖ್ಯ ಪ್ರಾಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ ಗೋವಿಂದ ರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ 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 ರಾಧೆಯ ಉದರವ ಭೇದೀಪ ಕುಟಿಲನು ಮಧುರೆಯ ನಮಗೆಯ ಗೋವಿಂದ ರಾಧೆಯ ಉದರವ ಭೇದೀಪ ಕುಟಿಲನು ಮಧುರೆಯ ನಮಗೆಯ ಗೋವಿಂದ ರಿಕ್ತರ ಸೇವಕನು ಭಕ್ತರ ಕಾಯುವನು ಮುಕ್ತಿ ಪಥವ ತೋರೋ ಗೋವಿಂದ
ರಿತಾರ ಸೇವಕನು ಭಕ್ತಾರ ಕಾಯುವನು ಮುಕ್ತಿ ಪತವ ತೋರೋ ಗೋವಿಂದ ಹುಟ್ಟಿದ್ದು ಮಧುರೆಯು ಬೆಳೆದದ್ದು ಗೋಕುಲ ಜಲ ಕ್ರೀಡೆ ಯಮುನೆಯ ತೀರ ಗೋವಿಂದ ಹುಟ್ಟಿದ್ದು ಮಧುರೆಯು ಬೆಳೆದದ್ದು ಗೋಕುಲ ಜಲ ಕ್ರೀಡೆ ಯಮುನೆಯ ತೀರ ಗೋವಿಂದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀ ಹರಿಯ ಬಲಗೊಂಬೆ ರನ್ನದ ಕೋಲು ರನ್ನದ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀ ಹರಿಯ ಬಲಗೊಂಬೆ ರನ್ನದ ಪೊಡವಿಗ ದೀಪನಾದ ಉಡುಪಿಯ ನಮ್ಮ ಕೃಷ್ಣ ಹಡಗೇರಿ ಬಂದು ನೆಲಸಿದ ರನ್ನದ ಹಡಗೇರಿ ಬಂದು ನೆಲಸಿದ ನಮ್ಮ ಕೃಷ್ಣ ಜಡ ಮಧ್ವ ಮುನಿರಾಯ ಗೊಲಿದಾನು ರನ್ನದ ಅಷ್ಟಮ ಸ್ತ್ರೀಯರಿಗೆ ದೃಷ್ಟಾಂತವೆನಿಸುವ ಅಷ್ಟ ಮಠಗಳುಳ್ಳ ಯತಿಗಳು ರನ್ನದ ಅಷ್ಟ ಮಠಗಳುಳ್ಳ ಯತಿಗಳು ನಮ್ಮ ಕೃಷ್ಣ ಮುಟ್ಟಿ ಪೂಜೆಯ ಮಪ ಶ್ರೇಷ್ಠನು ರನ್ನದ ಮುಟ್ಟಿ ಪೂಜೆಯ ಮಳಪ ಶ್ರೇಷ್ಠನು ನಮ್ಮ ಕೃಷ್ಣ ಮೂರೊಂದು ವೇದವ ತಂದಾನು ರನ್ನದ ಚಲುವಾವ ಮನನಾಗಿ ಬಲಿಯಾದ ನಾವ ಬೇಡಿ ಇಳೆಯ ಮೂರಡಿ ಮಾಡಿ ಅಳಕೊಂಡ ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಮೂರಡಿ ಮಾಡಿ ಅಳಕೊಂಡ ನಮ್ಮ ಕೃಷ್ಣ ಬಲು ಜಾಣರ ಕುಲದೇವ ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಲೋಕದ ಜನರೆಲ್ಲ ಬೇಕಾದ ವರಗಳ ತಾಕರೆಯ ಕರೆದು ಕೊಡುವಾನೆ ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ತಾಕರೆಯ ಕರೆದು ಕೊಡುವಾನೆ ನಮ್ಮ ಕೃಷ್ಣ ಸಕಲ ರಸಕ ಸದ್ಭಕ್ತಾದಿ ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ದೇವಾಕಿ ಸುತನಾಗಿ ಮಾವ ಕಂಸನ ಕೊಂದು ಗೋಪಾಳ ರಥ ಕುಲ ದೇವಾನೆ ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ರಥ ಕುಲ ದೇವಾನೆ ನಮ್ಮ ಕೃಷ್ಣ ದೇವೇಂದ್ರ ಸುತನಿಗೆ ಬಾವಾನು ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಕುಣಿದಾಡಿ ಮೋಸ ಬಂದೆ ದೃಢವಾನೆ ನಮ್ಮ ಕೃಷ್ಣ ಮಡದಿ ಭೂದೇವಿಯ ತಂದಾನು ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಸುರರು ದಿದ್ಯರು ಕುಡಿ ಶರದೇಯ ಮಾತಿಸಲು ಗಿರಿಯ ಬೆನ್ನಲ್ಲಿ ಹೊತ್ತ ಕೂರ್ಮಾನು ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಗಿರಿಯ ಬೆನ್ನಲ್ಲಿ ಹೊತ್ತ ಕೂರ್ಮಾನೆ ನಮ್ಮ ಕೃಷ್ಣ ಸುರರಿ ಗಮ್ರತವನು ಎರೆದಾನು ರನ್ನದ ಕೋಲು ಕೋಲೆನ್ನೀರೇ ರನ್ನದ ಕೋಲು ಕೋಲೆನ್ನೀರೇ ಸೀತೆಗ ಸುಗ
ನಾಗ ಕಪಿಯು ತಾವ ಕೂಡಿಕೊಂಡು ಸೇತು ಕಟ್ಟಿದ ರಘುನಾಥನು ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಸೇತು ಕಟ್ಟಿದ ರಘುನಾಥನು ನಮ್ಮ ಕೃಷ್ಣ ಭೂತಾಳ ಕಾವದಿ ಪೀತಾನು ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಕಡುಪಾ ತೀವ್ರತೆಯರ ಕೆಡೆಸಿ ಶ್ರೀಪುರವನೆ ಸುಡಿಸೂತ ಬಂದನೆ ಮುಡಿಸೌಖ್ಯ ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಹರಿವಿಶ್ವಮಯನೆಂದು ಸ್ಮರಿಸಲು ಪ್ರಹ್ಲಾದ ಕರೆಯೇ ಕಂಬದಿ ಬಂದ ನರಸಿಂಹ ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಕರೆಯೇ ಕಂಬದಿ ಬಂದ ನರಸಿಂಹ ನಮ್ಮ ಕೃಷ್ಣ ಹಿರಣಾಚನನ್ನು ಕೊಂದ ದುರಧೀರ ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ನಂದಾಗ ಕುಲ ಉಡುಪಿ ಎಂದು ಜನರೆಲ್ಲ ಬಂದು ಸೇವೆಯಮ್ಮ ಚಂದಾದಿ ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಕೋಲಾಟ ಲೋಲಾಟ ಮೇಲೆ ತೆಂಗಿನ ತೋಟ ತ್ರಿಲೋಲರಾಟ ಸುಗ್ಗಾಟ ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ 2 ವರ್ಷಕ್ಕೊಮ್ಮೆ ಪರ್ಯಾಯ ಪೂಜೆಯು ಹಿರಿಯ ಕೈಗೊಂಬೆ ಯತಿಗಾಳು ರನ್ನದ ಕೋಲು ಕೋಲೆನ್ನೀರೇ ಹೇ ರನ್ನದ ಕೋಲು ಕೋಲೆನ್ನೀರೇ ಗಟ್ಟಿಯುಕ್ಕಿನ ಕಂಬ ಒಡೆದು ಬಂದನೆ ರಂಗ ಹಾಲ ಕೊಡಮ್ಮ ಹಾಲ ಕೊಡೆ ಅರ್ಪಿತ ಸಂಧಿ. ಈ ತನಕ ನಡೆಸಿದ ಹಾಡು ನೃತ್ಯ ಸೇವೆಗಳೆಲ್ಲವೂ ನಿಮಗೆ ಅರ್ಪಿತ ಎಂದು ಎಲ್ಲ ದೇವದೇವತೆಯರಿಗೆ, ಗ್ರಾಮ ದೇವತೆಗೆ, ನದಿಗಳಿಗೆ, ಋಷಿಗಳಿಗೆ, ಪಂಚಪತಿವ್ರತೆಯರಿಗೆ ಹಾಗೂ ಪ್ರಕೃತಿಗೆ ವಂದಿಸಲಾಗುವುದು. ಶಾರದ ಮಹಾದೇವ ಕೋಟಿ ಲಿಂಗನ ನೀಲ ಮೇಘನ ಗರುಡ ಗಮನನ ಮಾರುತಿ ಶರಣನ ಪುರಾಣ ಪುರುಷನ ಹೊನ್ನ ಕರಣ ಸಪ್ತಗಿರಿಗೆ ಗ್ರಾಮ ದೇವತೆ ಭಕ್ತರು ಮಹಾಡು ಸರ್ವ ದೇವರಿಗೆ ಸರ್ವ ಅಮ್ಮನವರಿಗೆ ಸರ್ವ ಮುನಿಗಳಿಗೆ ಗೋವಿಂದ ಗೋವಿಂದ ಪದಕ್ಕೆ ಗೋವಿಂದ 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 ನಮ್ಮ ತಂಡದ ಹೆಸರು ಶ್ರೀ ಗುರುಮಾರುತಿ ಹೌಂದರಾಯನ ಜಾನಪದ ನೃತ್ಯ ತಂಡ, ರಿಜಿಸ್ಟ್ರೇಷನ್ ಪಾರಂಪಳ್ಳಿ ಸಾಲಿಗ್ರಾಮ. ನಮ್ಮ ಈ ಕಲೆಗೆ ಯಾವುದೇ ಒಂದು ಲಿಖಿತ ಬರಹ ನಮಗೆ ಸಿಗಲಿಲ್ಲ. ಆದರೂ ಕೂಡ ನಮ್ಮ ಹಿರಿಯವರ ಒಂದು ಐತಿಹ್ಯದ ಪ್ರಕಾರ ಬಾರ್ಕೂರು ಸಂಸ್ಥಾನದಲ್ಲಿ ಪ್ರಾಚೀನ ರಾಜ ಒಬ್ಬ ಇದ್ದ, ಹೌಂದರಾಯ ಅಂತ. ಆತನ ಮೂಲದಿಂದ ಇದು ಬಂದಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ನಮಗೆ ಹೇಳಲಿಕ್ಕೆ ಹೋದರೆ ಯಾವುದೇ ಲಿಖಿತ ಬರಹ ಸಿಗಲಿಲ್ಲ. ಇದರ ಬಗ್ಗೆ ಸರ್ಕಾರ ಅಥವಾ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮ್ಮೊಂದಿಗೆ ಸಹಕರಿಸಿದರೆ, ಅದರ ಬಗ್ಗೆ ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿದರೆ ನಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುವಂಥ ಚಾನ್ಸಸ್ ಇದೆ. ಆದರೆ ನಮಗೆ ಗೊತ್ತಿದ್ದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಬಾರ್ಕೂರು ಸಂಸ್ಥಾನದಲ್ಲಿ ಹೌಂದರಾಯ ಎನ್ನುವ ರಾಜ ಆಳ್ತಿದ್ದ. ಆತನಿಗೆ ಸ್ವಲ್ಪ ಹೊಗಳಿಕೆಗಳು ಇಷ್ಟವಾಗ್ತಿದ್ದು, ಅಂದರೆ ಅವನು ತನ್ನನ್ನು ಹೊಗಳಬೇಕು ಅಂತ ಒಂದು ತುಂಬ ಇಚ್ಛೆ ಅವನಿಗಿತ್ತು. ಈ ನಮ್ಮ ಸಮಕಾಲೀನ ಥರದ ಯುವಕರು, ಆಗಿನ ಕಾಲದ ಯುವಕರು ಈ ರಾಜನನ್ನು ಹೊಗಳಿಕೆ ಖಾಲಿ ಬಟ್ಟಂಗಿಗಳ ಥರ ಬಾಯಿ ಮಾತಲ್ಲಿ ಮಾಡೋದಕ್ಕಿಂತ ಒಂದು ಶಬ್ದಗಳನ್ನು ಪೋಣಿಸಿ ಹಾಡುಗಳ ಮುಖಾಂತರ ನರ್ತನ ಮಾಡುವ ಮುಖಾಂತರ ಆತನನ್ನು ಮತ್ತೂ ಉತ್ತೇಜನ ಮಾಡಲಿಕ್ಕೆ, ಆತ ರಾಜ ಏನು ಬಹುಮಾನಗಳ ಆಸೆಯಿಂದನೋ ಅಥವಾ ಆಗಿನ ಕಾಲದ ಪರಿಸ್ಥಿತಿಗಳು ಆಗಿತ್ತೋ ಏನೋ ಗೊತ್ತಿಲ್ಲ, ಅದೊಂದು ಸಂಪ್ರದಾಯ ಶುರುವಾಯಿತು. ರಾಜನಿಗೆ ಮತ್ತು ತುಂಬ ಇಷ್ಟವಾಯಿತು. ಅದು ಒಂದು ಸಂಪ್ರದಾಯ ರೀತಿ. ರಾಜನ ಯಾವಾಗಲೂ ಒಡ್ಡೋಲಗ ಆಗುವಾಗ ಯುವಕರ ಒಂದು ತಂಡ, ಸ್ಥಳೀಯ ಯುವಕರ ತಂಡ ಕಟ್ಟಿಕೊಂಡು ಆ ರಾಜನನ್ನು ಹೊಗಳಿಕೆ ಮಾಡೋದು, ಅದನ್ನೇ ನಾವು ಹೌಂದರಾಯನ ಹೊಗಳಿಕೆ, ಹೌಂದರಾಯನ ಓಲಗ ಎನ್ನುವ ರೀತಿಯಲ್ಲಿ ಆ ಒಂದು ಸಂಪ್ರದಾಯ ನಡ್ಕೊಂಡು ಬಂದು ಈಗಿನ ಕಾಲದಲ್ಲಿ ನಮ್ಮ ಹಿರಿಯವರು ನಮಗೆ ಬಳುವಳಿಯಾಗಿ ಕೊಟ್ಟಂಥ, ಇದು ನಿಜವಾಗಿ ಬಳುವಳಿ, ನಮಗೆ ಒಂದು ಗಿಫ್ಟ್. ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಈಗ.
ಮುಂದೆ ರಾಜನ ಕಾಲಾನಂತರ ಹೇಗೆ ಅಂದರೆ ಒಬ್ಬ ರಾಜನ ವಿಷಯದಲ್ಲಿ ಹೊಗಳ್ತಾ ಇದ್ರಲ್ಲ, ರಾಜನ ಕಾಲಾನಂತರ ಹೇಗೆ ಅಂತ ಆಲೋಚನೆ ಮಾಡುವಾಗ ಹಿರಿಯರೆಲ್ಲ ಸೇರಿ ರಾಜ ನಮಗೆ ಪ್ರತ್ಯಕ್ಷ ದೇವರ ರೀತಿ, ಆದ್ದರಿಂದ ರಾಜನನ್ನು ದೇವರ ಸ್ಥಾನದಲ್ಲಿ ನಾವು ನೋಡ್ತಿರೋದ್ರಿಂದ ದೇವರ ವಿಷಯದಲ್ಲಿ ಇದನ್ನು ತರುವ ರಾಜನನ್ನು ಮೇಳೈಸಿ ರಾಜನನ್ನು ಹೊಗಳ್ತೀವಿ. ದೇವರು ಈಗ ತುಳಸಿ ಬೃಂದಾವನದ ಕಟ್ಟೆ ತಿರುಪತಿಗೆ ಸಂಬಂಧಪಟ್ಟದ್ದು ಎರಡನ್ನೂ ಮೇಳೈಸಿ ಅದೇ ಸಂಪ್ರದಾಯಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದು ನಾವು. ಈಗ ನಮ್ಮ ತಂಡ ನಾವು ಈಗ ಸಣ್ಣವರಿದ್ದಾಗ ಅಂದ್ರೆ ಸರಿಸುಮಾರು 30 ವರ್ಷ ಅಲ್ಲ, ಒಂದು 30 ವರ್ಷದಿಂದ ನಾವು ಈ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಇವರ ಹಿರಿಯವರು ನಮ್ಮ ಹಿರಿಯವರು ಮಾವನವರು ಅವರೆಲ್ಲ ಸೇರಿ ನಮಗೆ ಒಂದು ಸಣ್ಣದ ದಾರಿ ಎರೆದ್ರು ನಮಗೆ ವಿದ್ಯೆಗಳನ್ನ. ಅದನ್ನು ಈಗ ನಶಿಸಿ ತಂದೆಯವರು ನಡೆಸ್ಕೊಂಡು ಹೋಗ್ತೀವಿ. ಹಾಂ, ಅದಕ್ಕೆ ಮುಂಚೆ ನಮ್ಮ ತಂದೆಯವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಆವಾಗ ಅದು ಹಿಂಗೆ ವಂಶ ಪಾರಂಪರ್ಯವಾಗಿ ನಾವು ನಡೆಸ್ಕೊಂಡು ಬರ್ತೀವಿ. ಅದನ್ನು ಮುಂದುವರಿಸಬೇಕು. ಈ ಕಲೆ ಇಲ್ಲೇ ನಶಿಸಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈಗಿನ ಕಾಲದ ಹುಡುಗರು ಒಂದು ಓದಿ ಅವರಿಗೆ ಜಾಬ್ ಸಿಗೋ ತನಕ ನಮ್ಮ ಜೊತೆಗೆ ಇರ್ತಾರೆ. ಜಾಬ್ ಆದಮೇಲೆ ಅವರು ಸಿಗೋದಿಲ್ಲ, ಯಾಕಂದರೆ ಈಗ ಸದ್ಯದಲ್ಲಿ ಯಾರೂ ಬ್ಯುಸಿ ಶೆಡ್ಯೂಲ್, ಯಾರೂ ಫ್ರೀ ಇಲ್ಲ. ಆದ್ದರಿಂದ ಈಗಿನ ಯುವಕರು ಆದಷ್ಟು ನಮ್ಮದೇ ಕೈ ಜೋಡಿಸಿದರೆ ಈ ಕಲೆಯನ್ನು ಇಲ್ಲಿ ನಶಿಸಿ ಹೋಗದಂತೆ ನಾವು ನಮ್ಮ ಪ್ರಯತ್ನ ಮತ್ತೂ ಮಾಡ್ತೇವೆ. ನಾವು ಈಗಾಗಲೇ ನಾವು ಒಂದು ತರಬೇತಿ ಶಿಬಿರ ಮಾಡಿದೆವು, 4-5 ಜನ ಹುಡುಗರು ಸಿಕ್ಕಿದ್ರು, ಇವತ್ತು ಬರಲಿಲ್ಲ. ಅವರಿಗೆ ಈಗ ಕೆಲಸದ ಉದ್ದೇಶದಿಂದ ಹೊರಗೆ ಹೋದ್ರೆ ಬರಲಿಲ್ಲ. ಇಲ್ಲಾಂದ್ರೆ ಅವರ ಹೊಸ ಹುಡುಗರ ಒಂದು ಕಲೆನೂ ಇಲ್ಲಿ ನೋಡ್ಬೋದಿತ್ತು ಎಲ್ಲರೂ. ನಾವು ಈಗಿನ ಕಾಲದ ಯುವಕರಿಗೆ ಹೇಳೋದು ಹಾಗೆ, ನೀವು ಎಲ್ಲ ರೀತಿಯಿಂದ ನಿಮ್ಮ ಜೀವನೋಪಾಯ ನೋಡಿಕೊಳ್ಳಿ, ಆದರೆ ಈ ಕಲೆನ ನಶಿಸಿ ಹೋದಂತೆ ನಮ್ಮೊಂದಿಗೆ ಸಹಕರಿಸಬೇಕು. ನಿಮ್ಮೊಂದಿಗೆ ನಾವು ಯಾವತ್ತೂ ಇರ್ತೇವೆ. ತರಬೇತಿ ಬೇಕಾದರೆ ಅಥವಾ ನೀವು ನಮ್ಮ ಜೊತೆಗೆ ಬರೋದಾದರೆ, ಕಲಾ ಪ್ರದರ್ಶನ ಕೊಡೋದು ಬರೋದಾದರೆ ನಾವು ಖಂಡಿತ ನಿಮ್ಮೊಂದಿಗೆ ಇರ್ತೇವೆ. ಆದ್ದರಿಂದ ನಮ್ಮ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು. ಕಲಾವಿದರ ಪಟ್ಟಿ ನಾವು ಸುಮಾರು ಅರ್ಜಿಗಳನ್ನೆಲ್ಲ ಕಳಿಸಿದ್ದೇವೆ. ನಮಗೆ ಯಾವುದೇ ಕಲಾವಿದರ ಪಟ್ಟಿ ನಮಗೆ ಬರಲಿಲ್ಲ, ನೀವು ಅಧಿಕೃತ ಕಲಾವಿದರು ಅನ್ನೋ ನಿಟ್ಟಿನಲ್ಲಿ. ಈ ಕಲೆಯನ್ನು ಉಳಿಸಬೇಕಾದ್ರೆ ರಾಜ್ಯ ಸರ್ಕಾರ ಕೂಡ ನಮ್ಮನ್ನು ಗುರುತಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಡ್ತೇವೆ. ಸೊಲ್ಮೆಲು ಎಂಕ್ಲೆನ ಈ ವಿಡಿಯೋలను ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ ನನ್ನ ದುಂಬುದ ಹೊಸತ್ ವಿಡಿಯೋಲನ ಬಗ್ಗೆ ನೋಟಿಫಿಕೇಶನ್ ಗಾದು ಬೆಲ್ ಐಕಾನ್ ಪ್ರೆಸ್ ಮಲ್ಪರೆ ಮದ ಪೊಡ್ಚಿ.